ಈ ಸೂಪರ್ ಆಗಿರುವಂಥ ಮನೆಯಲ್ಲೇ ಮಾಡಿದಂಥ ಚಿಕನ್ ಮಸಾಲ ಪುಡಿಯನ್ನು ನಾವು ಯಾವುದೇ ಚಿಕನ್ ರೆಸಿಪಿ ಇರಲಿ, ಡ್ರೈ ಇರಲಿ, ಗ್ರೇವಿ ಇರಲಿ, ಜಸ್ಟ್ ಒಂದೆರಡು ಸ್ಪೂನ್ ಹಾಕಿದರೆ ಅದರ ಫ್ಲೇವರೇ ಚೇಂಜ್ ಆಗೋಗುತ್ತೆ. ಅಷ್ಟು ಸೂಪರ್ ಆಗಿದೆ ಇದು. ಹಲೋ ನಮಸ್ತೆ, ಹೇಗಿದ್ರು ಎಲ್ಲರೂ? ಒಂದು ಸೂಪರ್ ಆಗಿರುವಂತಹ ಚಿಕನ್ ಮಸಾಲ ಪುಡಿಯನ್ನು ಮನೆಯಲ್ಲಿ ಹೇಗೆ ತುಂಬಾ ಸುಲಭವಾಗಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಂದು ಬಿರಿಯಾನಿ ಮತ್ತು ಸಾಂಬಾರು ಪುಡಿ ಮಸಾಲದು ವಿಡಿಯೋಗಳು ಹಿಟ್ ಆದ ನಂತರ ತುಂಬ ಜನ ನನಗೆ ಮೆಸೇಜ್ ಮಾಡಿ ಚಿಕನ್ ಮಸಾಲ ಪುಡಿ ಕೂಡ ಹೇಗೆ ಮನೇಲಿ ಮಾಡ್ಬೋದು ಹೇಳ್ಕೊಡಿ ಮೇಡಮ್ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮನೆಯಲ್ಲೇ ಮಾಡಿರುವಂಥ ಚಿಕನ್ ಮಸಾಲ ಪುಡಿ ನಾವು ಅಂಗಡಿಯಲ್ಲಿ ತರ್ತೀವಲ್ವ, ಅದಕ್ಕಿಂತ ಕೂಡ 10 ಪಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ಯಾಕಂತಂದರೆ ಯೂಶ್ವಲಾಗಿ ಮನೇಲಿ ಏನೇ ಮಾಡಿದ್ರು ಅದು ಬೆಸ್ಟ್ ಆಗಿರುತ್ತೆ. ಅದರ ಫ್ಲೇವರ್ ಆಗಲಿ ತುಂಬಾ ಫ್ರೆಶ್ ಇರುತ್ತೆ, ತುಂಬಾ ನ್ಯಾಚುರಲ್ ಆಗಿರುತ್ತೆ, ಮತ್ತು ನಾವು ಏನು ಪ್ರಿಸರ್ವೇಟಿವ್ ಹಾಕಿರಲ್ಲ. ಸೊ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಯಾಕೆ ನೀವು ಕೂಡ ಮನೆಯಲ್ಲಿ ಈ ಚಿಕನ್ ಮಸಾಲ ಪುಡಿಯನ್ನು ಮಾಡಬಾರ್ದು? ಈ ಮಸಾಲ ಪುಡಿಯನ್ನು ನಾವು ಯಾವುದೇ ಚಿಕನ್ದು ಐಟಮ್ ಮಾಡಿದರೂ ಕೂಡ ಒಂದೆರಡು ಸ್ಪೂನ್ ಹಾಕಿದ್ರೆ ಅದರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ನೀವೇ ಒಂದ್ಸರಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಇವಾಗ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 2 kg ಚಿಕನ್ದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. 20ರಷ್ಟು ಖಾರ ಮೆಣಸು ಅಂದರೆ ಗುಂಟೂರು ಮೆಣಸು ಅಂತಾರಲ್ಲ ಅದು ಬೇಕಾಗುತ್ತೆ. 6 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು ಅಥವಾ ಸೊಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು. ಇದು ಆಪ್ಷನಲ್, ಖಂಡಿತ ಅಂದರೆ ಕಂಪಲ್ಸರಿ ಹಾಕಬೇಕು ಅಂತ ಏನೂ ಇಲ್ಲ, ಬಟ್ ಕೆಲವರು ಹಾಕ್ತಾರೆ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ, ಅದಾದ ನಂತರ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕರಿಬೇವು, ಕರಿ ಲೀವ್ಸ್ ತಗೊಂಡಿದ್ದೇನೆ. ಗರಂ ಮಸಾಲ ಇಂಗ್ರೀಡಿಯೆಂಟ್ಸಲ್ಲಿ 2 ಸ್ಟಾರ್ ಬೇಕಾಗುತ್ತೆ, 2 ಜಾಯಿಪತ್ರೆ, 2 ಇಂಚರಷ್ಟು ದೊಡ್ಡದು ಚಕ್ಕೆ, ಅದಾದ ನಂತರ 2 ಪಲಾವ್ ಎಲೆ, ಬೇ ಲೀಫ್, 1 8ರಷ್ಟು ಲವಂಗ, 2 ಏಲಕ್ಕಿ, ಬ್ಲ್ಯಾಕ್ ಏಲಕ್ಕಿ, ಕಪ್ಪು ಏಲಕ್ಕಿ ಬರುತ್ತಲ್ಲ ದೊಡ್ಡದು ಅದು, ಅದ ನಂತರ 8 ಹಸಿರು ಏಲಕ್ಕಿ, ಒಂದು ಸ್ವಲ್ಪ ಕೊಬ್ಬರಿ. ಇದು ಹಾಕಿದರೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸ್ಪೂನಷ್ಟು ನಮಗೆ ಅರಿಶಿನ ಬೇಕಾಗುತ್ತೆ. 1 kgಗಾದರೆ ಇದರ ಕಂಪ್ಲೀಟಾಗಿ ಅರ್ಧ ಅಳತೆಯಲ್ಲಿ ನಾವು ಇಂಗ್ರೀಡಿಯೆಂಟ್ಸನ್ನು ತಗೋಬೇಕಾಗುತ್ತೆ. ಇದನ್ನ ಈಗ ನೀವು ಮೊದಲೇನು ಮಾಡಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಹುರಿದ್ಕೋಬೇಕಾಗುತ್ತೆ. ಮೊದಲಿಗೆ ಮೆಣಸು ಮತ್ತು ಕರಿ ಲೀವ್ಸ್ ಅಥವಾ ಕರಿಬೇವನ್ನು ಹಾಕ್ಕೊಂಡು ಹುರಿದ್ಕೊತಾ ಇದ್ದೀನಿ. ಯಾಕಂತಂದರೆ ಇದೆರಡಕ್ಕೂ ಸೇಮ್ ಉರಿ ಬೇಕಾಗಿರೋದು. ಮೀಡಿಯಮ್ ಉರಿ ಇಟ್ಕೊಂಡು ನಾವಿದನ್ನ ಹುರಿದ್ಕೊಳ್ಳೋಣ. ನಿಮಗೆ ಮೆಣಸು ಗೊತ್ತಾಗುತ್ತೆ, ಒಂಚೂರು ಅದು ಉಬ್ಬಿ ಬರುತ್ತೆ ನೀವು ಗುಂಟೂರು ಮೆಣಸು ಹಾಕಿದರೆ ಹುರಿದಾಗ. ಆಮೇಲೆ ಕರಿ ಲೀವ್ಸ್ ಪರಪರ ಅಂತ ಚೂರಾಗುತ್ತೆ. ಅಷ್ಟೊತ್ತಿಗೆ ನೀವು ಸ್ಟವ್ ಆಫ್ ಮಾಡಿ ಇದನ್ನ ತೆಗೆದಿಟ್ಬಿಡಿ, ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಇದಾದ ನಂತರ ಕೊತ್ತಂಬರಿ ಬೀಜ ಮತ್ತು ಕಾಳುಮೆಣಸನ್ನು ನಾವು ಒಟ್ಟಿಗೆ ಹಾಕಿ ಹುರಿದ್ಕೋಬೋದು. ಇದು ಕೂಡ ಅಷ್ಟೇ ಮೀಡಿಯಮ್ ಉರಿ ಇಟ್ಕೊಂಡು ನೀವು ಹುರಿದ್ಕೋಬೇಕು. ಕೊತ್ತಂಬರಿ ಬೀಜದ ಕಲರ್ ಈ ಥರ ಸ್ವಲ್ಪ ಚೇಂಜ್ ಆದ ನಂತರ ಇದನ್ನ ಸೇಮ್ ಅದೇ ಪಾತ್ರೆಗೆ ತೆಗೆದಿಟ್ಬಿಡಿ. ಅದಾದ ನಂತರ ಇವಾಗ ಜೀರಿಗೆ, ಮೆಂತೆ ಮತ್ತು ನಾವು ಬಡೆಸೊಪ್ಪಿರುತ್ತಲ್ವ, ಸೊಂಪಿರುತ್ತಲ್ವ, ಅದು 3 ಕೂಡ ಒಟ್ಟಿಗೆ ಹಾಕಿ ಹುರಿದ್ಕೋಬೋದು. ಯಾಕಂತಂದರೆ ಇದಕ್ಕೆ ಸೇಮ್ ಉರಿ ಬೇಕಾಗೋದು. ನೀವು ಕೆಲವರು ಏನು ಮಾಡ್ತಾರೆ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕಿ ಹುರಿತಾರೆ, ಬಟ್ ಒಂದಕ್ಕೆ ಒಂದೊಂದು ಉರಿ ಬೇಕಾಗುತ್ತೆ. ಸೊ ಒಂದು ಜಾಸ್ತಿ ಉರಿ ಬೇಕಾಗುತ್ತೆ, ಇನ್ನೊಂದು ಕಮ್ಮಿ ಉರಿ ಬೇಕಾಗುತ್ತೆ, ಅಷ್ಟರಲ್ಲಿ ಬೇರೆದು ಕರಟಿ ಹೋಗುತ್ತೆ. ಜೀರಿಗೆ ಇದೆಲ್ಲ ಹುರಿದಾದ ನಂತರ ಇವಾಗ ಕೊನೆಯದಾಗಿ ಓಂಕಾಳು ಇದು ಸ್ವಲ್ಪ ಹುರಿದ್ರೆ ಸಾಕು. ಇದಕ್ಕೇನು ಜಾಸ್ತಿ ಉರಿ ಬೇಕಾಗಿಲ್ಲ, ಜಸ್ಟ್ ಒಂದು ಸರಿ ಹಾಕಿ 1-2 ರೌಂಡ್ ತಿರುಗಿಸಿ ತೆಗೆದಿಟ್ಬಿಡಿ. ಅದಾದ ನಂತರ ಕೊನೆಗೆ ನಾವು ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಮತ್ತು ಕೊಬ್ಬರಿ ಇಷ್ಟನ್ನು ಒಟ್ಟಿಗೆ ಹಾಕಿ ಹುರ್ಕೋಬೋದು. ಇದೇನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ. ನಿಮಗೆ ಆ ಬೇ ಲೀಫ್ ಇರುತ್ತಲ್ವ, ಪಲಾವ್ ಇರುತ್ತಲ್ಲ, ಅದು ಪಟ ಅಂತ ಅನ್ನೋ ಅಷ್ಟೊತ್ತಿಗೆ ನೀವು ತೆಗೆದಿಟ್ಬಿಡ್ಬೋದು. ಎಲ್ಲದನ್ನು ನೀಟಾಗಿ ಹುರಿದ್ಕೊಂಡು ಆಗಿದೆ. ಇದೊಂದು ಸ್ವಲ್ಪ ಎಲ್ಲದನ್ನು ಇವಾಗ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಎಲ್ಲದನ್ನು ಹುರಿದ ತಕ್ಷಣ ನಾವು ಮಿಕ್ಸಿಗೆ ಹಾಕಬಾರ್ದು, ಬಿಸಿ ಜಾಸ್ತಿ ಇರುತ್ತೆ. ಆದ್ದರಿಂದ ಒಂದು ಸ್ವಲ್ಪ ತಣ್ಣಗಾದ ನಂತರ, ಅಂದರೆ ತುಂಬ ತಣ್ಣಗಲ್ಲ, ಸ್ವಲ್ಪ ತಣ್ಣಗಾದ ನಂತರ ಎಲ್ಲದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕಿ ಇವಾಗ ಫಸ್ಟ್ ಇದನ್ನ 1 ರೌಂಡ್ ಪುಡಿ ಮಾಡ್ಕೊಳ್ಳೋಣ. 1 ರೌಂಡ್ ಆಗಿದೆ, ಇದಿಷ್ಟು ಸಾಕಾಗಲ್ಲ ಚೆಕ್ ಮಾಡಿಕೊಂಡು ಆನಂತರ ಮತ್ತೆ ಮಿಕ್ಸಿನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇನ್ನೊಂದು ರೌಂಡು ನೀಟಾಗಿ ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಮಸಾಲ ಪುಡಿ ಆಲ್ಮೋಸ್ಟ್ ಕರೆಕ್ಟಾಗಿ ರೆಡಿ ಆಗಿದೆ.
ಕರೆಕ್ಟಾಗಿ ಗ್ರೈಂಡ್ ಆಗಿ ಈ ಹದಕ್ಕೆ ಬರಬೇಕು. ಇಷ್ಟ ಆದರೆ ಸಾಕು. ಇದಕ್ಕೆ ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಬೇಕಾದರೂ ಹಾಕೋಬಹುದು. ನೀವು ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕಿದರೆ ಚಿಕನ್ ಮಾಡುವಾಗ ಚಿಕನ್ಗೆ ಜಾಸ್ತಿ ಅರಿಶಿನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕುಕ್ ಮಾಡುವಾಗ ನಾನು ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನ ಮಿಕ್ಸ್ ಮಾಡಿ ಡಬ್ಬಕ್ಕೆ ಹಾಕಿರ್ತಾ ಇದ್ದೀನಿ. ಇಷ್ಟೇ ಇರೋದು. ಇದೇನು ಮಾಡ್ಬೋದು, ನಾವು 2 kg ಚಿಕನ್ಗೆ ಇದೇ ಮಸಾಲ ಹಾಕಿ ಮಾಡ್ತೀವಿ ಅಂತಂದರೆ ಇದೆಲ್ಲ ಒಂದು ಅಟ್ಲೀಸ್ಟ್ ಒಂದು 75 to 80% ಇದನ್ನ ಹಾಕ್ಕೊಂಡು ನೀರುಳ್ಳಿ, ಟೊಮೆಟೊ ಅಥವಾ ಪುದೀನ ಇದರದೆಲ್ಲ ಪೇಸ್ಟ್ ಮಾಡಿಕೊಂಡು ಚಿಕನ್ ಮಾಡ್ಬೋದು. ನಾವು ಯಾವ ಥರ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ನಾವು ಬೇರೆ ಯಾವ ಥರ ಬೇಕಾದರೂ ಚಿಕನ್ ರೆಸಿಪಿ ಮಾಡಲಿ, ಜಸ್ಟ್ ಇದೊಂದು 2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಈ ಚಿಕನ್ ಮಸಾಲನ ಹಾಕಿದರೆ ಅದರ ಟೇಸ್ಟ್, ಅದರ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಪುಡಿ ಮಾಡ್ತಾ ಇರಬೇಕಾದ್ರೆ ಮನೆ ಎಲ್ಲ ಘಮ ಘಮ ಅಂತ ಇರುತ್ತೆ, ಅಷ್ಟು ಸೂಪವಾಗಿರುತ್ತೆ ಈ ಚಿಕನ್ ಮಸಾಲ ಪುಡಿ. ಅಂಗಡಿಯಿಂದ ತರೋ ಬದಲು ನಾವು ಮನೆಯಲ್ಲೇ ಈ ಥರ ಪುಡಿಗಳನ್ನು ಮಾಡ್ಕೊಂಡು ಯೂಸ್ ಮಾಡಿದರೆ ಅದು ಹೆಲ್ತಿಗೆ ಕೂಡ ಒಳ್ಳೆಯದು, ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ಮನೆಯದೇ, ನಾವು ಹೊರಗಡೆಯಿಂದ ತರೋದೇ. ಆದ್ದರಿಂದ ಆದಷ್ಟು ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಥರ ಮಸಾಲ ಪುಡಿಗಳನ್ನು ಮನೆಯಲ್ಲೇ ಮಾಡೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ಸೂಪರ್ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.